ಮಂಗಳೂರಿನ ಹೆಸರಾಂತ ಹೋಟೆಲ್ಗಳಲ್ಲಿ ಒಂದಾದ ಗೋಲ್ಡ್ ಪಿಂಚ್ನಲ್ಲಿ 2018 ಹೊಸ ವರ್ಷವನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ಹೊಸ ವರ್ಷ ಜೀವನದಲ್ಲಿ ಹರ್ಷ ತರಲಿ ಎಂಬ ಸಂಕಲ್ಪದೊಂದಿಗೆ ಭಾನುವಾರ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದ ಯುವ ಜನರು ಸಂಭ್ರಮದ ಹೊಸ ವರ್ಷಾಚರಣೆಯಲ್ಲಿ ಮಿಂದೆದ್ರು. ಹೊಸ ಬಟ್ಟೆ ದಿರಿಸುಗಳನ್ನು ಧರಿಸಿದ್ದ ಯುವಕ ಯುವತಿಯರು ಹೊಸ ವರ್ಷಕ್ಕೆ ರಂಗು ತಂದರು. ಗೋಲ್ಡ್ ಪಿಂಚ್ನಲ್ಲೂ ಹಬ್ಬದ ವಾತಾವರಣ ನೆಲೆಸಿತ್ತು. ಹೊಸ ವರ್ಷಾಚರಣೆಗೆ ಗೋಲ್ಡ್ ಪಿಂಚ್ ಹೋಟೆಲ್ಗೆ ಜನಸಾಗರವೇ ಹರಿದು ಬಂದಿತ್ತು. ಕೇಕ್ ಕತ್ತರಿಸಿ 2018ನೇ ಹೊಸ ವರ್ಷವನ್ನ ಆಚರಿಸಿ ಸಂಭ್ರಮಿಸಿದ್ರು. ಹೊಸ ವರ್ಷಾಚರಣೆಗೆ ಕ್ಷಣಗಣನೆ ಇರುವಾಗಲೇ ಫನ್ನಿ ಗೇಮ್ಸ್ಗಳನ್ನು ಆಯೋಜಿಸಿ ಎಲ್ಲರನ್ನ ಮನರಂಜಿಸಿದ್ದು ವಿಶೇಷವಾಗಿತ್ತು. ಟೀಮ್ ಎ, ಡಿಡ್ ಯು ಎಂಜಾಯ್? ಟೀಮ್ ಬಿ, ಡಿಡ್ ಯು ಎಂಜಾಯ್? ಬ್ಯೂಟಿಫುಲ್ ಮೈಯಲ್ಲಿ ಸಂಪಂಗಪ್ಪ ಬಂದಂಗಾಯ್ತು. ನಾವು ಎರಡು ಒಂದು ಎಣಿಯೋದಿದು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗ. ರೈಟ್ ರೈಟ್ ಬ್ಯಾಕ್ 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 ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.